ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಶಿಷ್ಟಾಚಾರ ವಿವಾದದ ಚರ್ಚೆ ಬಿಸಿಯೇರಿತು. ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ನಡುವೆ ವಾಗ್ಯುದ್ಧವೇ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ರು. ಎರಡನೇ ಬಾರಿ ಉದ್ಘಾಟನೆಗೆ ಆಮಂತ್ರಣ ಪತ್ರಿಕೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಮೊದಲ ಬಾರಿಗೆ ಆಮಂತ್ರಣ ಬಂದಿತ್ತು, ಹಾಗಾಗಿ ಹೋಗಿದ್ದೆ ಎಂದು ಶಾಸಕ ವೇದವ್ಯಾಸ ಕಾಮತ್ ಸಮರ್ಥನೆಯನ್ನ ನೀಡಿದ್ರು. ಈ ಮಧ್ಯೆ ಐವನ್ ಡಿಸೋಜಾ ಹಾಗೂ ವೇದವ್ಯಾಸ್ ಕಾಮತ್ ನಡುವೆಯೂ ಟಾಕ್ ವಾರ್ ನಡೆಯಿತು. ನಿಮಗೆ ಮಂತ್ರಿಯಾಗಲು ಅರ್ಜೆಂಟ್ ಇದ್ರೆ ನೀವೇ ನೋಡಿಕೊಳ್ಳಿ ಅಂತ ಐವನ್ ವಿರುದ್ಧ ಶಾಸಕ ಕಾಮತ್ ಕಿಡಿಕಾರಿದ್ರು. ಮೊದಲ ಉದ್ಘಾಟನೆ ಆಮಂತ್ರಣ ಪತ್ರಿಕೆಯಲ್ಲಿ ನಿಮ್ಮ ಸ್ಪೀಕರ್ ಹಾಗೂ ಎಲ್ಲರ ಫೋಟೋ ಇತ್ತು, ಹಾಗಾಗಿ ಅದು ಅಧಿಕೃತ ಅಂತ ನಾನು ಉದ್ಘಾಟನೆಗೆ ಹೋಗಿದ್ದೆ. ಎರಡನೇ ಕಾರ್ಯಕ್ರಮದ ಬಗ್ಗೆ ನನಗೆ ಅಧಿಕೃತ ಆಮಂತ್ರಣ ಕೊಟ್ಟಿಲ್ಲ, ನೀವು ನನ್ನ ವಿರುದ್ಧ ಮಾತನಾಡಿದ್ರಿ ಅಂತ ಗುಂಡೂರಾವ್ ವಿರುದ್ಧ ಬಹಿರಂಗವಾಗಿಯೇ ಕಾಮತ್ ಆಕ್ರೋಶ ಹೊರಹಾಕಿದ್ರು. ಮುಖ್ಯಮಂತ್ರಿಗಳು ಎಲ್ಲರ ಫೋಟೋ ಇತ್ತು, ನಾವು ಅಧಿಕೃತ ತಿಳ್ಕೊಂಡು ಹೋಗಿತ್ತು. ಆದ್ರೆ ಮೇಯರವರು 15 ದಿವಸ ಮುಂಚೆ ಹೇಳಿದರೆ ಅದರ ನಂತರ ಈ ಸಭೆ ಆಡಳಿತ ಕಾರ್ಯಕ್ರಮ ಆಗಬಾರ್ದು ಅಂತ ಹೇಳಿ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಂತ ಅದು ಕೂಡ ತಿಳ್ಕೊಂಡ ನಂತರ ನೀವು ಸೂಚನೆಯನ್ನು ಅಧಿಕಾರಿಗಳು ಕೊಡುವಾಗ ಒಂದು ನಿಮ್ಮ ಪಿ ಆರ್ ನನಗೆ ಫೋನ್ ಮಾಡಿ ಹೀಗೆ ಆಗ್ತಾ ಇದೆ, ಅದು ಅಧಿಕೃತ ಅಂತ ಅವರ ಹೇಳ್ಕೊಡ್ತಾರೆ. ಒಂದು ಯಾರು ಕರೆ ಮಾಡಲ್ಲ, ಗೊತ್ತಾಗಲ್ಲ, ನನಗೇನು ಗೊತ್ತಾಗ್ತದೆ. ಅದಕ್ಕೆ ನಾನು ಉತ್ತರ ಕೇಳೋದು, ನಾನು ಇಷ್ಟ ಕೇಳೋದು, ನೀವು ಸರ್ಕಾರಿ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮ ಸಂಮಿತ್ರನ ನನ್ನ ರಕ್ಷಣೆಗೆ ಬರಬೇಕಾದ್ರೆ ನೀವೇ ನನ್ನ ವಿರುದ್ಧ ಮಾತಾಡ್ತಾರೆ. ನೀವು ಉದ್ಘಾಟನೆ ಮಾಡಿದ ಬಗ್ಗೆ ನನಗೆ ಬೇಜಾರಿಲ್ಲ, ಆದರೆ 4 ದಿನ ಆರೋಗ್ಯ ಕೇಂದ್ರ ಬಂದ್ ಮಾಡಿದ್ರಲ್ವಾ, ಅದು ಸರಿನಾ? ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋ ನನ್ನ ಬಗ್ಗೆ ಮಾಧ್ಯಮ ಹೇಳಿಕೆ ಕೊಡ್ತಿರಲ್ವಾ ನೀವು ಅಂತ ಕಿಡಿಕಾರಿದ್ರು. ಇನ್ನು ಮೊದಲ ಉದ್ಘಾಟನೆ ಅನಧಿಕೃತ ಅಂತ ಹೇಳಿಕೆ ನೀಡಿದ ಮಂಗಳೂರು ಪಾಲಿಕೆ ಕಮಿಷನರ್ ನನ್ನಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳಿದರು. ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಪವಾಡದ ರೀತಿಯಲ್ಲಿ ಕಾರ್ಯಕ್ರಮ ನಿಗದಿ ಮಾಡೋಕ್ಕಾಗುತ್ತಾ? ನನಗೂ ಯಾವುದೇ ಆಮಂತ್ರಣ ಬಂದಿಲ್ಲ ಅಂತ ಗುಂಡೂರಾವ್ ಕಿಡಿಕಾರಿದ್ರು. ಯಾರು ಮಾತಾಡಲಿಲ್ಲ, ಮತ್ತೆ ಇದನ್ನೆಲ್ಲ ಫಿಕ್ಸ್ ಮಾಡೋರು ಯಾರು? ಮತ್ತೆ ನಿಮಿಷ ಫಿಕ್ಸ್ ಇದು ಹಿಂದೆ ಯಾರು ಇರ್ಬೇಕು ತಾನೆ? ಸುಮ್ಮನೆ ಯಾರೋ ಡೇಟ್ ಫಿಕ್ಸ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ಕಾರ್ಡ್ ಪ್ರಿಂಟ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ವೇದಿಕೆ ಸೃಷ್ಟಿ ಮಾಡೋದಿಲ್ಲ, ದುಡ್ಡು ಖರ್ಚು ಮಾಡೋದಿಲ್ಲ, ಸ್ಟೇಜ್ ಹಾಕೊಳ್ಳೋದಿಲ್ಲ, ಯಾರೋ ಬೇಕು ತಾನೆ? ಕಮಿಷನರ್ ಅವರು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ? ವೇದವ್ಯಾಸ್ ಕಾಮತ್ ಅವರ ಬಳಿ ನೀವೇನು ಮಾತನಾಡಬೇಡಿ, ಕೂತ್ಕೊಳ್ಳಿ ಅಂತ ಹೇಳಿದ್ರು. ಈ ವೇಳೆ ನೀವು ನನಗೆ ಕೂರಲು ಹೇಳಬೇಡಿ ಅಂತ ವೇದವ್ಯಾಸ ಕಾಮತ್ ಆಕ್ರೋಶ ಹೊರಹಾಕಿದ್ರು. ಸುಮ್ಮನೆ ನಾಟಕ ಮಾಡಬೇಡಿ, ಕೂತ್ಕೊಳ್ಳಿ ಅಂತ ವೇದವ್ಯಾಸ್ ಕಾಮತ್ ವಿರುದ್ಧ ಗುಂಡೂರಾವ್ ಆಕ್ರೋಶ ಹೊರಹಾಕಿದ್ರು. ಮಾಧ್ಯಮಗಳ ಮುಂದೆ ಬಂದು ಪ್ರಚಾರಕ್ಕೆ ಮಾತನಾಡ್ತಾ ಇದ್ದಾರೆ ಅಂತ ಗುಂಡೂರಾವ್ ಹೇಳಿದ್ರು. ನಿಮಗೆ ಸಾಧ್ಯವಾದ್ರೆ ಪ್ರೂವ್ ಮಾಡಿ ಅಂತ ವೇದವ್ಯಾಸ್ ಕಾಮತ್ ಸವಾಲೆಸೆದ್ರು.